ನಮಸ್ಕಾರ ಸ್ನೇಹಿತರೆ, ಆಶು ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಗಾಳಿ ನಮ್ಮ ಸುತ್ತಮುತ್ತ ಪರಿಶುದ್ಧವಾಗಿದೆಯೋ ಇಲ್ಲೋ ಅಂತೇಳಿ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ಅಲ್ವಾ. ಅದಕ್ಕೊಂದು ಮಾರ್ಗ ಇದೆ. ಏನಪ್ಪ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೇಳಿ ಆ್ಯಪ್ ಕೂಡ ಇದೆ. ಆ್ಯಪ್ ಇಲ್ಲ ಅಂತೇಳಿದ್ರೆ ನಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ನಾವು ಲೊಕೇಶನ್ನ ಆನ್ ಮಾಡಿಕೊಂಡಾಗ ಗೂಗಲ್ನಲ್ಲಿ ರೀತಿ ಹೋದಾಗ ಈ ರೀತಿ ಗ್ರೀನ್ ಕಲರ್ ಬಟನ್ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. 50 AQI ಅಂತೇಳಿ ಮೊದಲನೇ ವೆಬ್ಸೈಟ್ ಬರುತ್ತೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೇಳಿ, ಬೇಸಿಕ್ಸ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಬೇಸಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಗಾಳಿಯಲ್ಲಿ ಪರಿಶುದ್ಧವಾದ ಗಾಳಿ, ಮನುಷ್ಯನಿಗೆ ಬೇಕಾದಂತಹ ಗುಣಮಟ್ಟದ ಗಾಳಿ ಯಾವ ರೀತಿ ಇದೆ ಅಂತೇಳಿ ನಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲೇ ನಾವು ನೋಡ್ಕೊಬೋದು. ಇದರಿಂದ ಏನು ಉಪಯೋಗ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ, ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲಿರೋ ವಾತಾವರಣನ ಅಟ್ಲೀಸ್ಟ್ ನಾವು ಗಾಳಿನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಕೈಲಾದಷ್ಟು ಪ್ರಯತ್ನ ಪಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, AQI 0 ಇಂದ 500ವರೆಗೂ ಅಳತೆನ ಮಾಡ್ಕೊಂಡಿರ್ತಾರೆ. ಅದರಲ್ಲಿ 5-6 ಥರದ ಬಣ್ಣ ಇದೆ. ಮೊದಲನೇದು ಗ್ರೀನ್ ಕಲರ್ ಬಣ್ಣ ಬಂದ್ಬಿಟ್ಟು 0 ಇಂದ 50 ಒಳಗಡೆ ಇದ್ದರೆ ಅದು ಕಡಿಮೆ ಮಾಲಿನ್ಯ ಇರ್ತಕ್ಕಂತಹ ಗಾಳಿ, ಶುದ್ಧವಾದ ಗಾಳಿಗೂ ಮನುಷ್ಯನಿಗೆ ಉಪಯೋಗಿಸ್ಬೋದು ಅಂತೇಳಿ. ಹಾಗೆಯೇ 50ರಿಂದ 100 ಇದೆಯಲ್ಲ, ಅದು ಸ್ವಲ್ಪ ಗಾಳಿಯ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿಲ್ಲ ಅಂಥೇಳಿ. 100ರಿಂದ 300 ಮೇಲೆ ಹೋಗ್ತಾ ಬಂತು ಅಂತೇಳಿದ್ರೆ ಸ್ವಲ್ಪ ಅಪಾಯಕಾರಿ ಅಂತೇಳಿ. 300ರಿಂದ ಅದ್ರ ಮೇಲೆ ಜಾಸ್ತಿ ಬಂತು ಹೇಳಿದ್ರೆ ಮನುಷ್ಯನಿಗೆ ಉಸಿರಾಡೋದಕ್ಕೆ ಗಾಳಿ ಅಷ್ಟೊಂದು ಯೋಗ್ಯವಾಗಿಲ್ಲ, ತುಂಬ ಡೇಂಜರಸ್ ಅಂತ ಹೇಳಿ ಈ ಮೌಲ್ಯಮಾಪನದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಲೊಕೇಶನನ್ನು ಆನ್ ಮಾಡಿಕೊಂಡು ನೀವು ಈ ರೀತಿ ಗೂಗಲ್ಗೆ ಹೋದಾಗ ಅಲ್ಲಿ ತೋರಿಸುತ್ತೆ. ಅದಕ್ಕೆ ನಾವೇನು ಮಾಡೋ ಹಾಗಿಲ್ಲ, ಯಾವ ಸೆಟ್ಟಿಂಗ್ಸು ಮಾಡೋಂಗಿಲ್ಲ. ಅಲ್ಲ ಗ್ರೀನ್ ಕಲರ್ ಬಟನ್ ಇದ್ದರೆ ಒಳ್ಳೆಯದು. ಎಲ್ಲೋ ಕೇಸರಿ ಕಲರು ಮತ್ತು ತಿಳಿ ನೇರಳೆ ಬಣ್ಣ, ಹಾಗೆಯೇ ಮೆರೂನ್ ಕಲರ್, ಹಾಗೆಯೇ ಈ ಥರ ಬಣ್ಣಗಳಲ್ಲಿ ತೋರಿಸ್ತಾ ಹೋಗುತ್ತೆ. ಬಟ್ ಹಸಿರು ಬಂದರೆ ಒಳ್ಳೆಯದು ಅಂತೇಳಿ, ಹಳದಿ ಬಂದರೆ ಮಧ್ಯಮ ಇದೆ ಅಂತೇಳಿ, ಕೇಸರಿ ಬಂದರೆ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು, ಗಾಳಿ ಅಷ್ಟೊಂದು ಡೇಂಜರಸ್ ಸ್ಥಿತಿಲಿ ಬರ್ತಾ ಇದೆ ಅಂತ ಹೇಳಿ. ಹೀಗೆ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ಓದ್ತಾ ಹೋಗ್ಬೋದು. ಈ ರೀತಿ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಇದಕ್ಕೆ ಏನು ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕಾಗಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆದಷ್ಟು ಮಾಲಿನ್ಯವಾಗದೇ ರೀತಿಯಲ್ಲಿ, ಗಾಳಿ ಮಾಲಿನ್ಯವಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ಅತಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸೋಣ ಮತ್ತು ನಾವು ಮಾಲಿನ್ಯಕಾರಕವಾಗಿರುವಂತಹ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಷ್ಟೇ, ಸಾಧ್ಯ ಆದಷ್ಟು ನಿಮಗೂ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.